ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದಬೆಟ್ಟು ಬೆಳ್ತಂಗಡಿ ತಾಲೂಕಿನ ಬಂಗಾಡಿ ಕ್ಲಸ್ಟರ್ನಲ್ಲಿದೆ. ಕಲ್ಲಾಚೆ ಎಂಬ ಜನವಸತಿ ಪ್ರದೇಶದ ಹೆಸರಿನೊಂದಿಗೆ ಗುರುತಿಸಲ್ಪಡುವ ಈ ಶಾಲೆಯು ಅದೆಷ್ಟೋ ವಿದ್ಯಾರ್ಥಿಗಳ ವಿದ್ಯಾಕೇಂದ್ರ. ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ತಲೆ ಎತ್ತಿ ನಿಂತಿದೆ ನಮ್ಮೂರ ಶಾಲೆ. ಅದೆಷ್ಟೋ ವಿದ್ಯಾರ್ಥಿಗಳು ತಮ್ಮ ಸುಂದರ ಬಾಲ್ಯವನ್ನು ಕಳೆದ ಪ್ರೀತಿಯ ತಾಣವಿದು. ಸುಂದರ ಕನಸುಗಳಿಗೆ ರೆಕ್ಕೆ ಕಟ್ಟಿದ ಶಾಲೆಯಿದು. ಮುಗ್ಧ ಮನಸ್ಸುಗಳನ್ನು ಬೆಸೆದ ಬಾಂಧವ್ಯದ ಕೇಂದ್ರವಿದು. ಅದೇ ನಮ್ಮೂರಿನ ಶಾಲೆ. ಇಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ಉನ್ನತ ಉದ್ಯೋಗದಲ್ಲಿದ್ದು ತಮ್ಮ ತಂದೆ ತಾಯಿಯರಿಗೆ ಆಧಾರವಾಗಿದ್ದಾರೆ, ಕುಟುಂಬಕ್ಕೆ ದಾರಿದೀಪವಾಗಿದ್ದಾರೆ. ಪ್ರಸ್ತುತ ಈ ಶಾಲೆಯಲ್ಲಿ 2 ಸರಕಾರಿ ಶಿಕ್ಷಕರು, ಒಬ್ಬರು ಅತಿಥಿ ಶಿಕ್ಷಕರು, ಒಬ್ಬರು ಗೌರವ ಶಿಕ್ಷಕರು, ಒಬ್ಬರು ವಿಮುಕ್ತಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಸಹಪಠ್ಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕ್ರೀಡೆ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತಮವಾದ ತರಬೇತಿಯನ್ನು ನೀಡಲಾಗುತ್ತಿದೆ. ಶ್ರೀಯುತ ಆನಂದ ಕೊಪ್ಪದಕೋಡಿ ಇವರ ಅಧ್ಯಕ್ಷತೆಯಲ್ಲಿರುವ ಉತ್ತಮವಾದ SDMC, ಉತ್ತಮ ಸಹಕಾರ ಮನೋಭಾವ ಹೊಂದಿರುವ ಪೋಷಕರು, ಯುವ ಜನರನ್ನು ಒಳಗೊಂಡಿರುವ ನವಭಾರತ್ ಗೆಳೆಯರ ಬಳಗ, ಹಳೆ ವಿದ್ಯಾರ್ಥಿಗಳನ್ನು ಒಳಗೊಂಡ ಹಳೆ ವಿದ್ಯಾರ್ಥಿ ಸಂಘ, ಸಮುದಾಯ, ಗ್ರಾಮ ಪಂಚಾಯತ್ ಇವೆಲ್ಲವೂ ಈ ಶಾಲೆಯ ಜೀವಾಳ. ಮಾನ್ಯ ಹರೀಶ್ ಪೂಂಜಾ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇವರ ಅನುದಾನದಿಂದ ನಿರ್ಮಾಣಗೊಂಡಂತಹ ಶೌಚಾಲಯ, ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಪ್ರತಾಪ್ ಸಿಂಗ್ ನಾಯಕ್ ಇವರ ಅನುದಾನದಿಂದ ಟೈಲ್ಸ್ ಅಳವಡಿಕೆ ಕಾರ್ಯವು ಪೂರ್ಣಗೊಂಡಿರುತ್ತದೆ. 2023-24ನೇ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳ ದಾಖಲಾತಿ ಆಂದೋಲನ ಪ್ರಾರಂಭಗೊಂಡಿದೆ. ಮುಂದಿನ ವರ್ಷಕ್ಕೆ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಾಗಬೇಕಾದರೆ ಶಾಲಾ ಕಟ್ಟಡವು ಆಕರ್ಷಣೀಯವಾಗಿರಬೇಕು. ಶಾಲೆಯು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರಬೇಕು. ಆದರೆ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದ ಶಾಲೆ ಇಂದು ಭೌತಿಕ ಸಂಪನ್ಮೂಲಗಳ ಕೊರತೆಯಿಂದ ದಯನೀಯ ಸ್ಥಿತಿಯನ್ನು ತಲುಪಿದೆ. ಶಾಲಾ ಕಟ್ಟಡದ ಮೇಲ್ಛಾವಣಿಯ ದುರಸ್ತಿಯು ಆದಷ್ಟು ಬೇಗನೆ ಆಗಬೇಕಿದೆ. ಇಲ್ಲವಾದರೆ ನಮ್ಮ ಸುಂದರ ಕನಸುಗಳಿಗೆ ತಾಣವಾಗಿದ್ದ ಈ ಶಾಲೆ ಮುಂದೆ ನಮ್ಮ ಕನಸಾಗಿಯೇ ಉಳಿಯುವುದು ಖಂಡಿತ. ನಮ್ಮೆಲ್ಲರಿಗೆ ಬದುಕು ನೀಡಿದ ಈ ಶಾಲೆಗೆ ನಾವೆಲ್ಲ ಪುನರ್ಜನ್ಮ ನೀಡಬೇಕಾಗಿದೆ. ತನ್ನ ಅಭಿವೃದ್ಧಿ ಕಾರ್ಯಕ್ಕಾಗಿ ತನ್ನೆಲ್ಲ ಹಳೆ ವಿದ್ಯಾರ್ಥಿಗಳನ್ನು ಕೈಬೀಸಿ ಕರೆಯುತ್ತಿದೆ. ನೆರವಾಗುವಿರೆಂಬ ಆಶಾಭಾವದೊಂದಿಗೆ ತನ್ನ ಹಿರಿಮೆಯನ್ನು ಮತ್ತೆ ಮುಗಿಲೆತ್ತರಕ್ಕೆ ಪಸರಿಸುವೆನೆಂಬ ನಂಬಿಕೆಯೊಂದಿಗೆ ನಿಮಗಾಗಿ ಕಾಯುತ್ತಿದೆ ನಿಮ್ಮ ಈ ಕಲ್ಲಾಜೆ ಶಾಲೆ. ಊರದಾನಿಗಳು, ಹಳೆ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್, ಸಮುದಾಯ ತನ್ನ ನೆರವಿಗೆ ಬರಬಹುದೆಂಬ ನಿರೀಕ್ಷೆಯೊಂದಿಗೆ ಕಾಯುತ್ತಿದೆ ನಮ್ಮೂರ ಈ ಶಾಲೆ.